ಈಗ ಬ್ಯಾಂಕ್ ಆಫ್ ಬರೋಡಾ ಒಂದ್ ನಿಮಿಷ, ಬ್ಯಾಂಕ್ ಆಫ್ ಬರೋಡಾದವರು ವಾರ ವಾರ ಕಲೆಕ್ಷನ್ ಮಾಡಕ್ ಹೇಳಿದಾರ ಮೀಟರ್ ತರ, ಮೀಟರ್ ಬಡ್ಡಿ ತರ. ಮೀಟರ್ ಬಡ್ಡಿ ತರ ಯಾರು ಹೇಳಿದ್ದಾರೆ ಮೀಟರ್ ಬಡ್ಡಿ ಅಂತೇಳಿ? ವಾರ ವಾರ ಕಲೆಕ್ಷನ್ ಮಾಡೋದೆಲ್ಲ ಮೀಟರ್ ಬಡ್ಡಿನೇ. ಅದೇ ಅವ್ರು ಕಟ್ತಾ ಇಲ್ಲ, ನೀವು ಕಟ್ತಿಲ್ಲ ಅಂತಲ್ಲ, ಅವ್ರು ಕಟ್ತಿಲ್ಲ. ನೀವು ಕೇಳಿರೋದೇನು ನನ್ನ ಹತ್ರ? ಸರ್ ಒಂದು ವಾರ ಸಮಸ್ಯೆ ಆಗಿದೆ, ಈ ವಾರ ಬಿಡಿ ಸರ್, ನಾಳೆನೆ ಕೊಡ್ತೀನಿ ಅಂತ ಹೇಳಿದ್ರಿ. 2 ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳ್ತೀನಿ ಕೇಳಿ, ಇದೆಲ್ಲ ಬೇಡ, ನೀವೇನ್ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ನಾನು ಎಷ್ಟು ಹೇಳಿ ಕೊಡೋ ಪ್ರಶ್ನೆ ಅಲ್ಲ. ಈಗ ಒಂದು ಊರಲ್ಲಿ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಡೀ ಸಂಘಕ್ಕೆ ಸಮಸ್ಯೆ ಆಗಿದೆ, ನಿಮ್ಮಿಂದ ನಿಮ್ ಸಂಘಕ್ಕೆ ಸಮಸ್ಯೆ ಆಗಿದೆ. ವಿಶಾಲಕ್ಷ ಸಂಘದವರು ಅನಿಲ್ ಕಟ್ತಿದ್ರೆ ನಾನ್ ಕಟ್ಟಲ್ಲ ಅಂತ ಕೂತ್ಕೊಂಡಿದ್ದಾರೆ ಅವರು. ಅದೇ ನಾನು ಹೇಳ್ತಾ ಇದೀನಿ, ಅವ್ರು ಕಟ್ಟಲಿಲ್ಲ ಅಂದ್ರೆ ನಾನು ಕಟ್ಟಲ್ಲ. ಅದೇ ಅವ್ರು ಕಟ್ತಾ ಇಲ್ಲ, ನೀವು ಕಟ್ತಿಲ್ಲ ಅಂತಲ್ಲ, ಅವ್ರು ಕಟ್ತಿಲ್ಲ. ನೀವು ಕೇಳಿರೋದೇನು ನನ್ನ ಹತ್ರ? ಸರ್ ಒಂದು ವಾರ ಸಮಸ್ಯೆ ಆಗಿದೆ, ಈ ವಾರ ಬಿಡಿ ಸರ್, ನಾಳೆನೆ ಕೊಡ್ತೀನಿ ಅಂತ ಹೇಳಿದ್ರಿ. 2 ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳ್ತೀನಿ ಕೇಳಿ, ಇದೆಲ್ಲ ಬೇಡ, ನೀವೇನ್ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ಇವಾಗ ಹೇಳ್ತಿದ್ದೀನಿ ಕೇಳಿ, ಅವಾಗಿಂದ ಬಿಟ್ಟಾಕಿ, ಇವಾಗಿಂದ ಇವತ್ತೇನ್ ಹೇಳಿದ್ರಿ ನೀವು? ಇವಾಗ ಏನ್ ಹೇಳಿದ್ರಿ ಅದನ್ನ ಕೇಳ್ತಾ ಇದೀನಿ ನಾನು. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ಬಂದು ನಾನು ಉತ್ತರ ಕೊಡ್ತೀನಿ, ಆಯ್ತಾ? ಅದೇಂತ ಯಾವ ತರ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು ಏನಿಲ್ಲ, ನಾವು 10 ಜನ ಬಂದು ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ, FIR ಹಾಕ್ತೀವಿ ಅಷ್ಟೇ. ಈಗ್ಲೇ ಹಾಕ್ತಂದ್ರೆ ಇವಾಗ್ಲೇ ಹಾಕ್ತೀನಿ, ಓಕೆನಾ? ಸರಿ ಸರಿ, ನೀವೊಂದ್ ಕೆಲಸ ಮಾಡಿ, ನನಗೆ ನಾಳೆ ದಿವಸ ಬ್ಯಾಂಕಿಗೆ ಬರ್ತೀರಾ? ಬ್ಯಾಂಕಿಗೆ ಬರ್ತಾರೆ, ಬ್ಯಾಂಕಲ್ಲಿ ಮಾತಾಡಿ. ಬ್ಯಾಂಕ್ ಬರಲ್ಲ ಇವಾಗ ನಾನು ಬ್ಯಾಂಕ್ ಬರಲ್ಲ. ನೀವು ಸ್ಟೇಷನ್ ಅಂದ್ಮೇಲೆ ನಾನು ಸ್ಟೇಷನ್ ಬರ್ತೀನಿ, ಬ್ಯಾಂಕ್ ನಾನು ಬರಲ್ಲ. ನಾನು ಹಾಗಾದ್ರೆ ನೀವು ಬ್ಯಾಂಕ್ ಬರಲ್ಲ. ನೀವು ಸ್ಟೇಷನ್ ಅಂತ ಹೇಳಿದ್ರಲ್ವಾ, ಸ್ಟೇಷನ್ಗೆ ಬರ್ತೀನಿ ನಾನು. ಸ್ಟೇಷನ್ಗೆ ನಮ್ ಗ್ರೂಪರೆಲ್ಲ ಬರ್ತೀವಿ ನಾವು. ಆಯ್ತು, ಗ್ರೂಪನ್ನೇ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬರ್ತೀವಿ. ನಿಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಂಡು ಹೋಗಿ, ಅಲ್ಲೇ ಸಮಸ್ಯೆ ಬಗೆಹರಿಸಿರುತ್ತೆ ನೋಡೋಣ. ಬನ್ನಿ, ಕೆರಗೋಡ್ ಪೊಲೀಸ್ ಸ್ಟೇಷನ್ ಬನ್ನಿ, ಕೆರಗೋಡ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಮಾತಾಡೋಣ ಬನ್ನಿ. ಅಲ್ಲಿ ನೀವು ಅದೇನ್ ಕಂಪ್ಲೇಂಟ್ ಕೊಡ್ಬೇಕೋ ಕೊಡಿ, ಹೋಗಿ. ನಾನು ಸಂಡೇ ಬಂದು ಕಂಪ್ಲೇಂಟ್ ಕೊಡ್ತೇನೆ. ಹಲೋ ಹಲೋ ಹೇಳಿ. ಹಲೋ ಅನಿಲ್, ನಾವು ಸೂಪ್ರೈಸರ್, ಧರ್ಮಸ್ಥಳ ಸಂಘ ಸೂಪ್ರೈಸರ್ ಮಾತಾಡೋದು. ಹೇಳಿ. ಏನಾಯ್ತು ಈಗ ನಿಮ್ ಕಟ್ಟೋದು ವ್ಯವಸ್ಥೆ ಏನಾಯ್ತು? ಸಂಘದ ಅಮ್ಮದು, ಸುಶೀಲಮ್ಮದು? ಇಲ್ಲ ಸರ್, ಕಟ್ಟಲ್ಲ ಅಂತ ಹೇಳುವಲ್ಲ ಸರ್. ಅದೇ ಯಾಕೆ ಕಟ್ಟಲ್ಲ ಅಂತ ಬೇಕಲ್ವಾ? ಏನು ವಿಷಯ, ಏನಾಗಿದೆ? ಏನಿಲ್ಲ ಸರ್, ಏನಿಲ್ಲ, ಅಮೌಂಟ್ ಇಲ್ಲ, ಮತ್ತೆ ಬಡ್ಡಿ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಅದು ಯಾವ್ದು ಲೆಕ್ಕಾಚಾರ ಕೊಡ್ತೀವಿ, ಬನ್ನಿ ಲೆಕ್ಕಾಚಾರ ತಗೊಂಡೋಗಿ. ಯಾವ್ದು ಬಡ್ಡಿ? ಆಮೇಲೆ ಈ ನಮ್ದು LIC ಬಾಂಡ್ ಕೊಡ್ತಾ ಇಲ್ಲ ಕೇಳಿದ್ರೆ. ಅಲ್ಲ, LIC ಬಾಂಡ್ ಈಗ 2 ಲಕ್ಷಕ್ಕೆ ಬಾಂಡ್ ಅಲ್ಲಿ ಇಟ್ಟಿರ್ತಾರಲ್ಲ ಆಫೀಸಲ್ಲಿ. ಎಲ್ಲಿಟ್ಟಿರ್ತಾರೆ? ಆಫೀಸಲ್ಲಿ ಇರುತ್ತಲ್ಲ ನಿಮ್ಮ ಬ್ಯಾಂಕ್ ಅಲ್ಲಿ, ಇಲ್ಲ ಆಫೀಸಲ್ಲಿ. ಯಾವ ಆಫೀಸಲ್ಲಿ? ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ನೀವು ಬಾಂಡ್ ಮಾಡಿದಕ್ಕೆ 2 ಲಕ್ಷ ಕೊಡ್ಬೇಕಾದ್ರೆ ಬಾಂಡ್ ಕೊಟ್ಟೆ 2 ಲಕ್ಷ ಕೊಟ್ಟಿರೋದಲ್ಲ ಸಾಲ. ಬಾಂಡ್ ಇಲ್ದೆ 2 ಲಕ್ಷ ಹೆಂಗ್ ಕೊಟ್ರು? ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ನಿಮ್ಮ ತಾಯಿ ಮತ್ತೆ ನಿಮ್ಮ ಮಿಸ್ಸಸ್ ಇರ್ಬೇಕು, ಅವರೆಲ್ಲ ನಾಮಿನಿ ಆಗಿದ್ದ ಅವತ್ತು. ಹಲೋ ಹೇಳಿ ಹೇಳಿ, ಕೇಳಿಸ್ತದೆ ಹೇಳಿ. ನಾಮಿನಿ ಆಗಿದ್ದಕ್ಕೆ ಬಾಂಡ್ ಅಲ್ಲಿ ಇಟ್ಟಿದ್ದಕ್ಕೆ 2 ಲಕ್ಷ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ 1 ಲಕ್ಷ ಕೊಡ್ತಾ ಇದ್ರು. ಬಾಂಡ್ ಅಲ್ಲಿ ಇದೆ, ಸಾಲ ಆದ್ಮೇಲೆ ಅದು ಬರುತ್ತೆ. ಬಾಂಡ್ ನಿಮಗೆ ಕೊಡ್ತಾರೆ ವಾಪಸ್ಸು. ಯಾವಾಗ ಕೊಡ್ತಾರೆ? ಸಾಲ ಕ್ಲಿಯರ್ ಆಗ್ಬೇಕು, ಸಾಲ ಕ್ಲಿಯರ್ ಆದ್ರೆ ಬಾಂಡ್ ಬರುತ್ತೆ. ಈಗ ಸಾಲ ಕ್ಲಿಯರ್ ಆಗಿರೋರಿಗೆಲ್ಲ LIC ಬಾಂಡ್ ಕೊಟ್ಟಿದ್ದಾರಾ? ಕೊಟ್ಟಿದ್ವಲ್ಲ, ಯಾರಿಲ್ಲ ಅಂತ ಹೇಳಿದ್ವಿ, ಎಲ್ರು ಕೊಟ್ಟಾಗಿದೆಯಲ್ಲ ಬಾಂಡ್ ಎಲ್ಲ. ಎಲ್ರು ಸಾಲ ಕ್ಲಿಯರ್ ಆಗಿರೋರು ಕೊಟ್ಟಿದ್ದೀರಾ LIC ಬಾಂಡ್? ಸಾಲ ಕ್ಲಿಯರ್ ಆಗದೆ ಕೊಡಲ್ಲ, ಕ್ಲಿಯರ್ ಆದ್ಮೇಲೆ ಕೊಡೋದು. ಹೌದಾ? ಮತ್ತೆ 15 ವರ್ಷ ಆಗುತ್ತೆ ಬರಕ್ಕೆ ಅಂತ ಹೇಳಿದ್ರು. 15 ವರ್ಷ ಎಲ್ಲಿಂದ ಬರುದು? ಅದು LIC ಬಾಂಡ್ ತಗೋಬೇಕು ಅಂದ್ರೆ 15 ವರ್ಷ ಆಗ್ಬೇಕಂತ ಅಂತ ಹೇಳಿದ್ರು. 15 ವರ್ಷ ಅಂತಿಲ್ಲ, 15 ವರ್ಷ ಕಟ್ಟಬೇಕು ಅಂತ ಹೇಳಿರೋದು. ಸಾಲ ಕ್ಲಿಯರ್ ಆದ ನಿಮ್ ಬಾಂಡು ನಿಮಗೆ ವಾಪಸ್ಸು. ಸಾಲ ನಾಳೆನೇ ಕ್ಲಿಯರ್ ಮಾಡಿದ್ರೆ ನಾಳೆಗೆ ವಾಪಸ್ ಕೊಡ್ತಾರೆ ಬಾಂಡು, ಅದ್ರಲ್ಲಿ ಏನಿದೆ? ಇಲ್ಲಾಂದ್ರೆ ಕೊಡಲ್ಲ LIC ಬಾಂಡು. ಅಲ್ಲ, ಸಾಲ ಕ್ಲಿಯರ್ ಆಗಿದೆ, ಬಾಂಡ್ ಎಲ್ಲಿ ಕೊಡಕ್ ಬರುತ್ತೆ? ನಿಮ್ ಭದ್ರತೆ ಇಟ್ಕೊಂಡೇ ಸಾಲ ಕೊಟ್ಟಿರೋದಲ್ವಾ? ಹೌದಾ? LIC ಬಾಂಡು ಭದ್ರತೆ ಇಟ್ಕೊಂಡು ನೀವು ಸಾಲ ಕೊಟ್ಟಿದ್ದೀರಾ? ಹೌದು. ಹಂಗಾರೆ LIC ಕ್ಲಿಯರ್ ಆಗ್ಲಿ ಬಿಡಿ, ಅದು ಬಾಂಡ್ ಮನೆ ಕ್ಲಿಯರ್ ಆಗ್ಲಿ. ಬಾಂಡು ಇದೆಯಲ್ಲ ನಿಮ್ಮ ಹತ್ರ ಸೇಫ್ಟಿಗೆ, LIC ಕ್ಲಿಯರ್ ಆಗ್ಲಿ ಬಿಡಿ. LIC ಅಲ್ಲಿ ಕ್ಲಿಯರ್ ಆಗಲ್ಲ, ನೀವು ಸಾಲ ಕಟ್ಬೇಕಲ್ಲ, ಸಾಲ ಕಟ್ಟದೆ ಬಾಂಡ್ ಅಲ್ಲಿ ಹೆಂಗ್ ಕ್ಲಿಯರ್ ಆಗುತ್ತೆ? ನೀವ್ ಇಟ್ಕೊಂಡಿದ್ದೀರಲ್ಲ ಸೇಫ್ಟಿಗೆ, ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಾ? ಅಲ್ಲ, ಸೆಕ್ಯೂರಿಟಿ ಇಟ್ಕೊಂಡಿದ್ದು ಹೌದು, ಸೆಕ್ಯೂರಿಟಿಗೆ ಮಾತ್ರ, ಅದು ಸಾಲಕ್ಕಲ್ಲ. ಸಾಲಕ್ಕಲ್ಲ, ಸೆಕ್ಯೂರಿಟಿಗೆ ಮಾತ್ರ ಇಟ್ಕೊಂಡಿದ್ದು, ಸಾಲಕ್ಕಲ್ಲ. ಸಾಲದ ಕಂತೆ ಬೇರೆ ಇದೆ, ಸಾಲದ ಕಂತೆ ಕಟ್ಟಬೇಕಲ್ವಾ? ಹೇಗೆ ಈಗ ಓಕೆ, ಇವಾಗ ಎಷ್ಟಿದೆ ಟೋಟಲ್ ಅಮೌಂಟ್ ನಮ್ದು ಕ್ಲಿಯರ್ ಮಾಡಕ್ಕೆ? ಕ್ಲಿಯರ್ ಮಾಡಕ್ಕಿದೆ ನಿಮ್ದು
ಎಷ್ಟಿದೆ? ಹೇಳ್ತೀವಿ, ಒಂದ್ ನಿಮಿಷ ಆಗಿ. ಹಲೋ, ಈಗ ನೀವು ಕ್ಲಿಯರ್ ಮಾಡ್ಕೊಡ್ತೀರ ಈಗ? ಎಷ್ಟಿದೆ ಹೇಳಿ, ಆಮೇಲೆ ಮಾತಾಡೋಣ. ಒಂದ್ ನಿಮಿಷ ಅದು ಟ್ಯಾಬ್ ಓಪನ್ ಆಗ್ಬೇಕು. ಸ್ಟೇಟ್ಮೆಂಟ್ ಅಲ್ಲಿ ಇದೆ ನಮ್ದು. ಸ್ಟೇಟ್ಮೆಂಟ್ ಬುಕ್ ಅಲ್ಲಿ ಇದೆ, ನೀವು ಇಲ್ಲಿ ಕೇಳಿದ್ರೆ ಬುಕ್ ಅಲ್ಲಿ ಇರಲ್ವಾ? ಅಲ್ಲ, ವಾರ ವಾರ ಕಟ್ಟಿರ್ತೀವಲ್ಲ ಸ್ಟೇಟ್ಮೆಂಟ್, ಅದು ಪಾಸ್ಬುಕ್. ವಾರ ವಾರ ಕಟ್ಟಿದಕ್ಕೆ ಪಾಸ್ಬುಕ್ ಎಲ್ಲಿ ಕೊಡ್ತಾರೆ? ಕೊಡಲ್ವಾ? ವಾರ ವಾರ ಕಟ್ಟಿದಕ್ಕೆ ಪಾಸ್ಬುಕ್ ಎಲ್ಲಿ ಕೊಡ್ತಾರೆ? ಅಲ್ಲ, ನಾವು ಈಗ ಮಂತ್ಲಿ ನಾವು EMI ಕಟ್ತೀನಿ, ಹೋಮ್ ಲೋನ್ ಕೊಡ್ತೀನಿ ನಾನು, ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ಗೆ. ಅಂದ್ರೆ ಇವಾಗಿಂದ ಲಾಸ್ಟ್ ವರ್ಗು ಏನಿದೆ ಅದನ್ನು ಕೊಟ್ಟಿದ್ದಾರೆ ನನ್ಗೆ. ಹೌದು, ಅದು ಮನೆ ನೀವು ವೈಯಕ್ತಿಕ ಸಾಲ ತಗೊಂಡಿದ್ದು, ಗ್ರೂಪ್ ಅಲ್ಲಿ ತಗೊಂಡಿದ್ದಲ್ಲ, ಇದು ಗ್ರೂಪ್ ಸಾಲ. ಗ್ರೂಪ್ ಸಾಲದಲ್ಲಿ ಬರಲ್ವಾ ಇದು? ಇದು ಗ್ರೂಪ್ ಅಲ್ಲಿ ಸಾಲ ಗ್ರೂಪಿಗೆ ಕೊಟ್ಟಿದ್ದಲ್ವಾ? ನಿಮ್ಮ ಒಬ್ರಿಗೆ ಕೊಟ್ಟ ಸಾಲ ಅಲ್ಲ ಇದು. ಓಕೆ, ಇದು ಮೈಕ್ರೋ ಫೈನಾನ್ಸ್ ಅಲ್ಲ? ಇದು ಮೈಕ್ರೋ ಫೈನಾನ್ಸ್ ಅಲ್ಲ, ಇದು ಸಂಘನ? ಇದು ಸ್ವಸಹಾಯ ಸಂಘ. ಸ್ವಸಹಾಯ ಸಂಘ, ಧರ್ಮಸ್ಥಳ ಸಂಘ ಅಂತ ಹೇಳ್ತಿದ್ರು. ಮತ್ತೆ ಸ್ವಸಹಾಯ ಸಂಘನ ಧರ್ಮಸ್ಥಳ ಸಂಘನ? ಇದು ಸ್ವಸಹಾಯ ಸಂಘ, ಧರ್ಮಸ್ಥಳ ಸಂಘ ಅಲ್ಲ. ಧರ್ಮಸ್ಥಳ ಪ್ರಾಯೋಜಿತ ಅಷ್ಟೇ, ಇನ್ನೇನು ಬ್ಯಾಂಕ್ ಆಫ್ ಬರೋಡದ್ದು ಪ್ರಾಯೋಜಿತ ಸ್ವಸಹಾಯ ಸಂಘ. ಆಯ್ತಾ? ಇದು ಬ್ಯಾಂಕ್ ಆಫ್ ಬರೋಡದ? ನಿಮಗ್ ಗೊತ್ತಿಲ್ವಾ ಬ್ಯಾಂಕ್ ಆಫ್ ಬರೋಡ ಅಂತ? ಇಲ್ಲ, ನನಗ್ ಗೊತ್ತಿಲ್ಲ. ಬ್ಯಾಂಕ್ ಆಫ್ ಬರೋಡದೇ ಸಂಘ. ನಾವು ಇಷ್ಟು ದಿನ ಹೇಳ್ತಾ ಇದ್ವಲ್ಲ, ಬ್ಯಾಂಕ್ ಆಫ್ ಬರೋಡದೇ ಸಂಘ ಅಲ್ಲೇ ಮಾಡಿ. ನನಗೆ ಇವಾಗ ನೀವೇನ್ ಹೇಳ್ತಾ ಇದೀರಾ? ಸ್ವಸಹಾಯ ಸಂಘ ಹೇಳ್ತಾ ಇದೀರಾ, ಧರ್ಮಸ್ಥಳ ಸಂಘ ಹೇಳ್ತಾ ಇದೀರಾ, ಬ್ಯಾಂಕ್ ಆಫ್ ಬರೋಡ, 3 ಹೇಳ್ತಾ ಇದೀರಾ. ಯಾವುದು ಅಂತ ಕರೆಕ್ಟ್ ಆಗಿ ಒಂದ್ ಹೇಳಿ ನಿಮ್ಗೆ. ಬ್ಯಾಂಕ್ ಆಫ್ ಬರೋಡ ಧರ್ಮಸ್ಥಳ ಪ್ರಾಯೋಜಿತ ಬ್ಯಾಂಕ್ ಆಫ್ ಬರೋಡದ ಸ್ವಸಹಾಯ ಸಂಘ. ಆಯ್ತಾ? 3 ಸೇರ್ಕೊಂಡಿದೆ ಇದಕ್ಕೆ. ಬ್ಯಾಂಕ್ ಇಂದ ಸಂಘ ಮಾಡಿರುವಂತದ್ದು. ಯಾವ್ದು? ಬ್ಯಾಂಕ್ ಆಫ್ ಬರೋಡದಿಂದ ಸಂಘ ಮಾಡಿರೋದು ಇದು? ಹೌದು. ಧರ್ಮಸ್ಥಳ ಸಂಘ ಅಲ್ಲ ಇದು. ಮತ್ತೆ ಧರ್ಮಸ್ಥಳ ಸಂಘ ಅಂತ ಏನಕ್ಕೆ ಹೆಸರು ಬಂತಿದ್ದು? ಧರ್ಮಸ್ಥಳ ನಿಮಗೆ ಡೈರೆಕ್ಟ್ ಲೋನ್ ಬಿಲ್ ಕೊಡ್ತಾರೆ. ಧರ್ಮಸ್ಥಳ ಅದಕ್ಕೆ ಇಟ್ಕೊಂಡು ಒಂದು ಏನು ಸೇಫ್ಟಿಯಾಗಿ BC ಆಗಿ ಬಿಸ್ನೆಸ್ ಕರೆಸ್ಪೆಂಡ್ ಮಧ್ಯವರ್ತಿಯಾಗಿ ಕೊಡುವ ಸಾಲಗಳು. ಈಗ ದುಡ್ಡು ಯಾರ್ದಿದು? ಧರ್ಮಸ್ಥಳ ದುಡ್ಡ ಇಲ್ಲ ಬ್ಯಾಂಕ್ ಆಫ್ ಬರೋಡ ದುಡ್ಡ? ಇದು ಬ್ಯಾಂಕ್ ಆಫ್ ಬರೋಡ ದುಡ್ಡು. ಅದು ಧರ್ಮಸ್ಥಳ ದುಡ್ಡು ಅಲ್ಲ ಇದು? ಧರ್ಮಸ್ಥಳ ದುಡ್ಡು ಎಲ್ಲಿದೆ? ಧರ್ಮಸ್ಥಳ ದುಡ್ಡು ಅಲ್ಲ ಇದು, ಬ್ಯಾಂಕ್ ಆಫ್ ಬರೋಡದು. ಓಕೆ, ಹಂಗಾರೆ ಬ್ಯಾಂಕ್ ಆಫ್ ಬರೋಡಾಗೆ ಕ್ಲಿಯರ್ ಮಾಡ್ತೀನಿ ಬಿಡಿ ನಾನು ಡೈರೆಕ್ಟ್. ಅಲ್ಲಿ ಕ್ಲಿಯರ್ ಮಾಡೋದಲ್ಲ, ಕೊಟ್ಟವ್ರು ನಾವಲ್ ಬಣ್ಣ. ನೀವು ಕೊಟ್ರಾ? ನೀವು ಕೊಟ್ಟಿಲ್ವಲ್ಲ ನಮ್ಗೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಬ್ಯಾಂಕ್ ಆಫ್ ಬರೋಡ ಕೊಟ್ಟಿರೋದು, ನೀವೆಲ್ಲಿ ಕೊಟ್ಟಿದ್ದೀರಾ? ನೀವು ನೇರವಾಗಿ ಬ್ಯಾಂಕಿಗೆ ತಗೊಂಬಂದ್ರ ಅಥವಾ ಇಲ್ಲಿ ನಮ್ಮ ಕಲೆಕ್ಷನ್ ಪಾಯಿಂಟ್ ಬಂದ್ ತಗೊಂಡೋದ್ರ? ಇಲ್ಲ, ಅವ್ರ ಅಕೌಂಟ್ ಹಾಕಿದ್ದು ನಮ್ಗೆ. ಹೌದು, ಅಕೌಂಟ್ ಯಾಕೆ ಎಲ್ಲಿ ಬಂದ್ರೆ ಎಬೆಟ್ ಎಲ್ಲ ಕೊಟ್ಟಿದ್ದೆ? ಎಲ್ಲೇ ಬಿಟ್ಕೊಟ್ಟು? ಈಗ ಅದೇನೇ ಹೇಳ್ತಾ ಇರೋದು ಸರ್ ನಾವು. ನಾನ್ ಹೇಳೋದು ಕೇಳಿಸ್ಕೊಳ್ಳಿ, ಬ್ಯಾಂಕ್ ಆಫ್ ಬರೋಡ ಅಲ್ವಾ, ಅಲ್ಲಿಗೆ ಹೋಗಿ ಕೊಡ್ತೀವಿ ಬಿಡಿ ನಾವು. ಅಕೌಂಟ್ ಇಂದ ಅಕೌಂಟ್ ಬಂದಿದೆ. ಹೇಳಿದ್ ಕೇಳಿ, ನೀವು ಬ್ಯಾಂಕ್ ಆಫ್ ಬರೋಡದಲ್ಲಿ ಪ್ರಾಯೋಜಿತ ಅಂದ್ರೆ ನಾವು BC ಆಗಿ ಕೆಲಸ ಮಾಡಿದ್ರೆ ಅಮೌಂಟ್ ನಮ್ಮ ಹತ್ರ ಬರುತ್ತೆ, ನಮ್ಮಿಂದ ಮತ್ತೆ ಬ್ಯಾಂಕಿಗೆ ಹೋಗುತ್ತೆ. ಆಯ್ತಾ? ನೇರವಾಗಿ ಅಲ್ಲಿ ತಗೊಳ್ಳಲ್ಲ. ಈಗ ನಿಮ್ಮನ್ನು ಬ್ಯಾಂಕ್ ಅವ್ರು ನೋಡಿಲ್ಲ, ಅವರು ನಿಮಗೆ ಕೊಟ್ಟಿಲ್ಲ. ನಾವು ಅಲ್ಲಿ ಏನು BC ಆಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಸಾಲ ಬಂದಿದೆ, ಇಲ್ಲ ನಿಮ್ ಸಂಘಕ್ಕೆ ಸಾಲ ಬರ್ತಿರ್ಲಿಲ್ಲ. ಓಕೆ, ಅದು ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡ ಹೋಗಿರೋದು, ಬ್ಯಾಂಕ್ ಆಫ್ ಬರೋಡದಿಂದ ನಮಗ್ ಬಂದಿರೋದು, ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ, ನಾನು ಕ್ಲಿಯರ್ ಮಾಡ್ತೀನಿ ನಾಳೆನೆ. ಅಲ್ಲ, ನಾಳೆನಲ್ಲ, ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಸ್ಟೇಟ್ಮೆಂಟ್ ನಿಮ್ಮ ಅದೇ ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡ ಹೋಗಿರೋದು, ಬ್ಯಾಂಕ್ ಆಫ್ ಬರೋಡದಿಂದ ನಮಗ್ ಬಂದಿರೋದು, ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ. ಇವಾಗ ಕಟ್ಟಿರೋದು ನಾನು ಮತ್ತೆ ಇದು RBI ರೂಲ್ಸ್ ಪ್ರಕಾರ 17.07 ಇಂಟ್ರೆಸ್ಟ್, ಅದೆಲ್ಲ ನನಗೆ ಇದ್ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ, ಎಲ್ಲ ಕೊಡಕ್ಕೂ ನೀವು ಬರ್ಬೇಕು, ಇಲ್ಲಿ ಬಂದ್ರೆ ನಾವು ಕೊಡ್ತೀವಿ. ನೀವು ಅಲ್ಲಿ ಊರಲ್ಲಿ ಕುತ್ಕೊಂಡು ಕೊಡಿ ಅಂದ್ರೆ ಯಾರು ಕೊಡೋದು? ಈಗ ನಾನು ಸಂಡೇ ಬರ್ತೀನಿ, ನಾನು ಅಲ್ಲಿಗೆ ಊರಿಗೆ. ಸಂಡೇ ಕೊಡಿ. ಸಂಡೇ ಅಲ್ಲಿ ಬ್ಯಾಂಕ್ ರಜೆ ಅಲ್ವಾ? ನೀವು ಶನಿವಾರ ಅಥವಾ ಸೋಮವಾರ ಬರ್ಬೇಕು. ಶನಿವಾರ ತೆಗ್ದಿಟ್ಕೊಳ್ಳಿ. ನೀವು ಇವತ್ತೇ ತೆಗ್ದಿಟ್ಕೊಳ್ಳಿ, ನಾನು ಸಂಡೇ ಬರ್ತೀನಿ. ನಾನು ಸಂಡೇ ರಜೆ ಇದೆ, ಸಂಡೇ ಕೊಡಿ ನನಗೆ. ಓಕೆನಾ? ಅಲ್ಲ, ನೀವು ಬನ್ನಿ, ನೀವು ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ವಾ? ಬ್ಯಾಂಕಿಗೆ ಬನ್ನಿ. ಬರ್ತೀನಿ, ಬ್ಯಾಂಕ್ ಬರ್ತೀನಿ. ಸಂಡೇ ಬ್ಯಾಂಕ್ ರಜೆ ಇರಲ್ವಾ? ಸಂಡೇ ರಜೆ ಇರುತ್ತೆ. ನಾವು ಸ್ಯಾಟರ್ಡೆ ಬರ್ಬೇಕು ನೀವು ಬಂದ್ರೆ. ಸ್ಯಾಟರ್ಡೆ ಬರಕ್ಕಾಗಲ್ಲ, ಸ್ಯಾಟರ್ಡೆ ರಜೆ ಇಲ್ಲ ನನಗೆ. ಹೌದು, ನೀವು ಮಧ್ಯದಿಂದ ಬರ್ಬೇಕು. ಈಗ ಬ್ಯಾಂಕ್ ರಜೆ ಇರ್ತಾವಲ್ಲ, ಬ್ಯಾಂಕ್ ರಜೆ ಹೋದ್ರೆ ಯಾರು ಸಿಗ್ತಾರೆ ಬ್ಯಾಂಕ್ ಅಲ್ಲಿ? ಅಲ್ಲಿ ಮ್ಯಾನೇಜರ್ ಸಿಗ್ತಾರೆ, ಮ್ಯಾನೇಜರ್ ಜೊತೆ ಮಾತಾಡ್ಬೋದು, ಎಷ್ಟು ಅಮೌಂಟ್ ಹೋಗಿದೆ. ಮ್ಯಾನೇಜರ್ ಹತ್ರನೇ ಮಾತಾಡೋಣ, ತಲೆ ಕೆಡಿಸ್ಕೊಬೇಡಿ. ವೀರೇಂದ್ರ ಹೆಗಡೆ ಹತ್ರನೇ ಮಾತಾಡೋಣ, ಬರ್ಲಿ ಬೇಕಾದ್ರೆ. ಅವ್ರು ಏನ್ ತೊಂದ್ರೆ ಇಲ್ಲ.
ಏನಂದ್ರೆ ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ಯಾರಾದ್ರೇನು ಎಲ್ಲ ಸಾಮಾನ್ಯ ಅಲ್ವಾ, ಏನಿಲ್ಲ ಇಂತ ಇದ್ರಲ್ಲೆಲ್ಲ ಭಾಗಿಯಾದ್ಮೇಲೆ ಅವರು ಬರ್ಬೇಕು, ಎಲ್ಲಾರು ಬರ್ಬೇಕು. ಹಾ ನಾನ್ ಹೇಳ್ತಾ ಇರೋದೇನು